ರಾಜ್ಯ ಸರ್ಕಾರದಿಂದ ಕೋವಿಡ್-19 ಉಚಿತ ತಪಾಸಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ 25,000 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳನ್ನು ಸರಬರಾಜು ಮಾಡಲಾಗುವುದು ಹಾಗೂ 15 ಆಂಬ್ಯುಲೆನ್ಸ್ಗಳನ್ನು ಕೂಡಲೇ ಮಂಜೂರು ಮಾಡಲಾಗುತ್ತೆ ಅಂತ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಕೋವಿಡ್-19 ಪ್ರಕರಣಗಳ ಕುರಿತು ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವಂತಹ ಸಲುವಾಗಿ ವಿಧಾನಸೌಧದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಜೊತೆಗೆ ತುರ್ತು ಸಭೆ ನಡೆಸಿದ್ರು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಶಾಸಕರು ಹಾಗೂ ಆರೋಗ್ಯ ಅಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಮಾತನಾಡಿದರು. ನೀವೇ ಸರ್ಕಾರದಿಂದನೇ ಸ್ಯಾಂಪಲ್ ಕೊಟ್ಟು ಎಲ್ಲರಿಗೂ ಲೋಡ್ ಕೊಟ್ಟು ನಾವೇನೇ ಸ್ಯಾಂಪಲ್ ಪ್ರೊಕ್ಯೂರ್ ಮಾಡಿಕೊಂಡು ಕೊಡೋಕ್ಕೂ ನಾವು ವ್ಯವಸ್ಥೆ ಮಾಡ್ಬೋದು. ಎಲ್ಲರಿಗೂ ಲೋಡ್ ಕೊಟ್ಟು ಏನು 2,500 ರೂಪಾಯಿ ಒಂದು ಟೆಸ್ಟಿಗೆ ಕೊಟ್ಟು ಸರ್ಕಾರದಿಂದನೇ ಭರಿಸಿ ಮಾಡೋಕ್ಕೆ ಅವಕಾಶ ಇದೆ. ಅದು ನಿಮ್ಗೆ ಗೊತ್ತಿದೆ, ಅದು ಮಾಡ್ತಿದ್ದೀರಾ, ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ಈಗ 3,000 ಆಂಟಿಜೆನ್ ಟೆಸ್ಟ್ ಇದೆಯಲ್ಲ. ಈ ಸಂದರ್ಭದಲ್ಲಿ ಈ ಭರವಸೆಗಳನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೋವಿಡ್-19 ಸೋಂಕಿತರು ತಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯನ್ನು ಸಂಪರ್ಕಿಸಿದ ಕೂಡಲೇ ಅಗತ್ಯ ಇದ್ದಲ್ಲಿ ಸಮೀಪದ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೆಚ್ಚದಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡೋದಕ್ಕೆ ಕ್ರಮವನ್ನು ವಹಿಸಲಾಗುತ್ತೆ ಹಾಗೂ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಭರಿಸಲು ಆದೇಶವನ್ನು ಕೊಡೋದಾಗಿ ಹೇಳಿದ್ದಾರೆ. ನೀವು ಬೇರೆ ಆಲ್ಟರ್ನೇಟಿವ್ ನಿಮ್ಮ ಬಸ್ ಸರ್ವಿಸಸ್, ಪ್ರೈವೇಟ್ ಬಸ್ಸಸ್ ಅವರಿಂದನೋ, RTO ಅವರಿಂದನೋ, ಟ್ರಾನ್ಸ್ಪೋರ್ಟ್ ಅವರಿಂದನೋ ಅಥವಾ ನಮ್ಮ KSRTC ಇಂದನೋ ಡ್ರೈವರ್ಗಳನ್ನ ಮೊಬೈಲೈಸ್ ಮಾಡಬೇಕು. ಪೊಲೀಸ್ ಎಲ್ಲಿಂದಲಾಗಲಿ ಅಡಿಷ್ನಲ್ ಮೊಬೈಲ್ ಡ್ರೈವರ್ಗಳನ್ನ ಮೊಬೈಲೈಸ್ ಮಾಡಬೇಕು. ಇನ್ನು ನೀವು ಕನಿಷ್ಠ ಮಂಗಳೂರು ವಿಸ್ತರಣೆ ಜಾಸ್ತಿ ಇದೆ, ಹಾಗಾಗಿ ನೀವು ಇನ್ನೂ ಒಂದು 50 ಜನ ಆ್ಯಂಬುಲೆನ್ಸ್ ಡ್ರೈವರ್ಗಳನ್ನ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಸಲಹೆ. ಇನ್ನು 50 ಆ್ಯಂಬುಲೆನ್ಸ್ ತಗೊಳ್ಬೇಕು. ಅಟ್ಲೀಸ್ಟ್ ಒಂದೊಂದು PHCಗೆ ಒಂದೊಂದು ಆ್ಯಂಬುಲೆನ್ಸ್ ಇರುವಂಥದ್ದು ಆಗಲೇಬೇಕು. ಒಂದೊಂದು PHCಗೆ ಪರ್ಟಿಕ್ಯುಲರ್ಲಿ ಈ ಕೋವಿಡ್-19ನಲ್ಲಿ ಒಂದೊಂದು ಆ್ಯಂಬುಲೆನ್ಸ್ ಇರುವಂಥದ್ದು ಆಗಬೇಕು. ಇದನ್ನು ಮಾಡಲಿಕ್ಕೆ ನೀವು ವ್ಯವಸ್ಥೆನ ಮಾಡ್ಕೋಬೇಕು. ತ್ವರಿತವಾಗಿ ನಿಮ್ಗೆ ಏನು ಫಂಡ್ ಇದೆ ಎಲ್ಲಿಂದ ಮೊಬಿಲೈಸ್ ಮಾಡಿ ತಕ್ಷಣ ಆ್ಯಂಬುಲೆನ್ಸ್ನ ನೀವು ಆರ್ಗನೈಸ್ ಮಾಡ್ಕೊಳ್ಳೋಂಥದ್ದು ಆಗಬೇಕು ಅಂತ ನಾನು ತಿಳಿಸ್ತೀನಿ. ಸೂಚನೆಯನ್ನು ಕೊಡಲಾಗಿದೆ. ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿಗಳ ಮೂಲಕ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಏನಂತ ಹೇಳಿದರೆ, ಯಾರೇ ಆರ್ಥಿಕವಾಗಿ ಕಷ್ಟದಲ್ಲಿದ್ದವರು ನಮಗೆ ಉಚಿತವಾಗಿ ಇದರ ಟೆಸ್ಟ್ ಮಾಡಬೇಕು, ಕೊರೋನಾ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಸುಮಾರು 25,000 ಕಿಟ್ಗಳನ್ನು PSC, ಸಮುದಾಯ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಇಡುವಂಥ ಕೆಲಸಗಳು ಮಾಡ್ತೇವೆ. ಅರ್ಧ ಗಂಟೆಯಲ್ಲಿ ಟೆಸ್ಟ್ ಮಾಡಿ ಹೋಗುವಂಥ ಕೆಲಸಗಳಾಗುತ್ತೆ. ಇನ್ನೊಂದಿರೋದು, ಯಾರು ಸೋಂಕಿತ ಕೊರೋನಾ ಪೀಡಿತರಿರ್ತಾರೆ ಅವರು ಖಾಸಗಿ ಆಸ್ಪತ್ರೆಗೆ ಬರುವ ಮುಂಚೆ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು, ಹತ್ತಿರದಲ್ಲಿರುವಂಥ ತಾಲೂಕು ಆಸ್ಪತ್ರೆಗೆ ಬಂದು ಅಥವಾ ವೆನ್ಲಾಕ್ ಆಸ್ಪತ್ರೆಗೆ ಬಂದರೆ ಅವರಿಗೆ ಬೇಕಾದಂಥ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತವಾದಂಥ ಚಿಕಿತ್ಸೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ